ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಜಿ ವೀರಕಂಬ ಇಲ್ಲಿ ಶಾಲಾ ಅಡಿಕೆ ತೋಟದಲ್ಲಿ ಬೆಳೆಸಿದ ಕೊಯ್ಲಿನ ಅಡಿಕೆ ಸುಲಿಯುವ ಪ್ರಾತ್ಯಕ್ಷಿಕೆ ನಡೆಯಿತು. ಶಾಲಾ ಎಸ್ಡಿಎಂಸಿ ಸದಸ್ಯ ಕೃಷಿಕ ಗೋಪಾಲಕೃಷ್ಣ ಭಟ್ ದಿವಾನಾಬ್ರು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು ಮಾತನಾಡಿ, ಶಿಕ್ಷಣವು ಪ್ರತಿ ಹಂತದಲ್ಲೂ ಹೊಸ ಕಲಿಕೆಯೊಂದಿಗೆ ಅನುಭವವನ್ನು ಕೊಡುತ್ತದೆ. ಮಗು ಅನುಭವದ ಮೂಲಕ ಕಲಿತ ವಿದ್ಯೆಯು ಜೀವನದಲ್ಲಿ ಎಂದಿಗೂ ಮರೆತು ಹೋಗಲಾರದು ಎಂದು ಹೇಳಿದರು. ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಕೃಷಿ ಚಟುವಟಿಕೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಮಕ್ಕಳಿಂದ ಮಾಡಿಸ್ತಾ ಇದ್ದೇವೆ. ಗದ್ದೆಯ ನಾಟಿಯಾಗಲಿ, ತರಕಾರಿಗಳನ್ನು ಮಾಡುವಂಥದ್ದಾಗಲಿ, ಇದನ್ನೆಲ್ಲ ಮಕ್ಕಳಿಂದಲೇ ಮಾಡಿಸ್ತಾ ಇದ್ದೇವೆ. ಅದರ ಅಂಗವಾಗಿ ಕಳೆದ 6 ವರ್ಷಗಳ ಹಿಂದೆ 50 ಅಡಿಕೆ ಸಸಿಗಳನ್ನು ನೆಟ್ಟು ಅದನ್ನು ಮಕ್ಕಳೇ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಫಸಲು ಬಂದಿದೆ, ಅಡಿಕೆ ಆಗ್ತಾ ಇದೆ. ಅದನ್ನು ಮಕ್ಕಳೇ ಒಣಗಿಸಿ ಅದನ್ನು ಸುಳಿಯುವ ಕಾರ್ಯದ ತನಕ ಎಲ್ಲ ಕೃಷಿ ಚಟುವಟಿಕೆಯ ಕಾರ್ಯವನ್ನು ಮಕ್ಕಳೇ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸಂಜೀವ ಮೂಲ್ಯ, ಕೌಶಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಮುಖ್ಯ ಶಿಕ್ಷಕ ನಾರಾಯಣ್ ಪೂಜಾರಿ, ಶಾಲಾ ಶಿಕ್ಷಕಿಯರು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ನನ್ನ ಹೆಸರು ಸಂಗೀತ ಶರ್ಮಾ ಅಂತ, ಈ ಶಾಲೆ ಶಿಕ್ಷಕಿ. ನಾವು ಇಲ್ಲಿ ವ್ಯವಸಾಯ ಮಾಡುವ ಅಂದರೆ ಕೃಷಿಯ ಬಗ್ಗೆ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ವಿ 1 ವರ್ಷದಿಂದ. ಆ ಗಿಡ ಹೇಗೆ ಬೆಳೀತದೆ, ಅಡಿಕೆ ಸಸಿ ನೆಟ್ಟಿದ್ದಾರೆ, ಆ ಗಿಡ ಹೇಗೆ ಬೆಳೀತದೆ ಮತ್ತು ಅದನ್ನು ಯಾವ ರೀತಿ ಬೆಳೆಸಬೇಕು, ಅದರಲ್ಲಿ ಆಗುವಂಥ ಫಲಗಳು ಹೇಗೆ, ಅದಕ್ಕೆ ಹಾಕುವಂಥ ಗೊಬ್ಬರ, ಅದರ ಬಗ್ಗೆ ಎಲ್ಲ ಆದ ಮೇಲೆ ಕೊಯ್ಲು ಬಂತು. ಕೊಯ್ಲನ್ನು ಕೂಡ ಮಾಡಿ ಆದಮೇಲೆ ಒಣಗಿಸುವ ರೀತಿ, ಅದನ್ನು ಹೆಕ್ಕುವುದು, ತೆಗೆಯುವುದು ಮತ್ತು ಅದನ್ನು ಒಣಗಿಸುವ ರೀತಿಯನ್ನು ಹೇಳಿಕೊಟ್ಟೆವು. ಒಣಗಿಸಿದ ನಂತರ ಈಗ ಅದನ್ನು ಸಿಪ್ಪೆಯನ್ನು ಸುಲಿದು ಅದನ್ನು ಯಾವ ಥರವಾಗಿ ವಿಂಗಡಿಸಬೇಕು ಎನ್ನುವಂಥದ್ದನ್ನು ಕೂಡ ಪ್ರಾತ್ಯಕ್ಷಿಕೆಯಲ್ಲಿ ಮತ್ತು ಕಲಿಸ್ತಾ ಇದ್ದೇವೆ. ಇದು ಹಳ್ಳಿಯ ಪ್ರದೇಶ ಆದ ಕಾರಣ ಎಲ್ಲರಿಗೆ ಸುಲಭದಲ್ಲಿ ಅರ್ಥ ಆಗ್ತಾ ಉಂಟು. ಮುಂದೆ ಕೂಡ ಅವರಿಗೆ ವ್ಯವಸಾಯದ ಕೃಷಿ ಮಾಡುವಂತೆ ಹೆಚ್ಚು ಅನುಕೂಲವಾಗುವಂತೆ ಅದರಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.